ಬಂಧುಗಳೇ ನಮಸ್ಕಾರ. ಇದು ಭಾರತೀಯ ಅಂಚೆ ಇಲಾಖೆ ಪ್ರಕಟಣೆ. ಬಹಳ ವಿಶೇಷವಾಗಿ ಕವಿಗಳಿಗೆ, ಸಾಹಿತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ, ಲೇಖಕರಿಗೆ ಒಂದು ಅದ್ಭುತವಾದಂಥ ಪತ್ರ ಬರೆಯುವ ಸ್ಪರ್ಧೆ ನಿಮಗಿದೆ. ಡಾಯಿ ಆಕರ್ ಲೆಟರ್ ರೈಟಿಂಗ್ ಕಾಂಪಿಟಿಷನ್ 2025 ಡಾಯಿ ಆಕರ್ ಪತ್ರ ಬರೆಯುವ ಸ್ಪರ್ಧೆ 2025 18 ವರ್ಷದ ಮೇಲ್ಪಟ್ಟವರಿಗೆ ಮತ್ತು 18 ವರ್ಷದ ಒಳಪಟ್ಟವರಿಗೆ 2 ವಿಭಾಗಗಳಲ್ಲಿ ಸ್ಪರ್ಧೆ ಇದೆ. ನೆನಪಿಡಿ, ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000. ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000. ಹಾಗಾದರೆ ಯಾವ ವಿಷಯ? ನನ್ನ ಆದರ್ಶ ವ್ಯಕ್ತಿಗೆ ಪತ್ರ ಎನ್ನುವ ವಿಷಯದಲ್ಲಿ ಪತ್ರವನ್ನು ಬರೀಬೇಕು. ಲೆಟರ್ ಟು ಮೈ ರೋಲ್ ಮಾಡೆಲ್ ಅನ್ನುವಂಥ ವಿಷಯದ ಬಗ್ಗೆ ಬರೀಬೇಕು. ಆಂಗ್ಲ, ಕನ್ನಡ, ಹಿಂದಿ 3 ಭಾಷೆಗಳಲ್ಲೂ ಕೂಡ ನಿಮಗೆ ಬರೆಯುವುದಕ್ಕೆ ಅವಕಾಶವಿದೆ. ನೀವು ಬರೆಯುವುದಾದರೆ ಯಾವ ರೀತಿ ಬರೆಯುವುದು? ಇನ್ಲ್ಯಾಂಡ್ ಲೆಟರ್ ಕಾರ್ಡಲ್ಲಿ ಗರಿಷ್ಠ 500 ಪದಗಳಿಗೆ ಮೀರದಂತೆ ನೀವು ಬರೀಬೇಕು. ಇನ್ಲ್ಯಾಂಡ್ ಲೆಟರ್ ಕಾರ್ಡಲ್ಲಿ ಗರಿಷ್ಠ 500 ಪದಗಳು ಮೀರಬಾರದು. ವೈಟ್ ಶೀಟ್ ಪೇಪರ್ನಲ್ಲಿ ಬರೆದು ಎನ್ವಲಪ್ ಕವರ್ನಲ್ಲಿಟ್ಟು ಕಳಿಸುವುದಾದರೆ 1,000 ಪದಗಳಿಗೆ ಮೀರಬಾರದು. ನೀವು ದಯವಿಟ್ಟು ಗಮನಿಸಬೇಕು. 2 ವಿಭಾಗಗಳಲ್ಲಿ ಬರೆಯುವುದಕ್ಕೆ ಅವಕಾಶ ಇದೆ. ಒಂದು ಎನ್ವಲಪ್ ಕವರಲ್ಲಿ, ಇನ್ನೊಂದು ಇನ್ಲ್ಯಾಂಡ್ ಲೆಟರ್ ಕಾರ್ಡಲ್ಲಿ ಬರೆಯುವುದಕ್ಕೆ ಅವಕಾಶ ಇದೆ. ಇದು 18 ವರ್ಷದ ಮೇಲ್ಪಟ್ಟವರಿಗೂ 18 ವರ್ಷದ ಒಳಪಟ್ಟವರಿಗೂ 2 ವಿಭಾಗಗಳಲ್ಲಿ ಸರಿಸಮಾನವಾಗಿದೆ. ಈ ಒಂದು ಸ್ಪರ್ಧೆಯ ಕೊನೆಯ ದಿನಾಂಕವನ್ನು ನೀವು ಗಮನಿಸಬೇಕು. 8/12/2025 8/12/2025 ಕೊನೆಯ ದಿನಾಂಕ. ಅದರ ಒಳಗಾಗಿ ನೀವು ಪತ್ರವನ್ನು ಬರೀಬೇಕು. ಯಾವ ವಿಳಾಸಕ್ಕೆ ಬರೀಬೇಕು? ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ, ಕಂಕನಾಡಿ ಅಂಚೆ, ಮಂಗಳೂರು 5750002. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ, ಕಂಕನಾಡಿ ಅಂಚೆ, ಮಂಗಳೂರು 5750002. ಅತಿ ಶೀಘ್ರದಲ್ಲಿ ಬರೆಯಿರಿ. ನೆನಪಿಡಿ, ನನ್ನ ಆದರ್ಶ ವ್ಯಕ್ತಿಗೆ ಪತ್ರ ಎನ್ನುವಂಥ ವಿಷಯದ ಬಗ್ಗೆ 18 ವರ್ಷದ ಮೇಲ್ಪಟ್ಟವರು ಮತ್ತು 18 ವರ್ಷದ ಒಳಪಟ್ಟವರು 2 ವಿಭಾಗಗಳಲ್ಲಿ ಪತ್ರ ಬರೆಯುವಂಥ ಸ್ಪರ್ಧೆ. ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪತ್ರ ಬರೆಯುವುದಕ್ಕೆ ಅವಕಾಶ. ಹಿಂದಿನ ಸಾರಿ ನಮ್ಮ ಊರಿನವರು ಪ್ರಥಮ ಬಹುಮಾನಗಳನ್ನು ತಮ್ಮ ಮುಡಿಗೇರಿಸಿದ್ದಾರೆ. ಈ ಸಾರಿ ನಾವು ಬಹುಮಾನವನ್ನು ಪಡಿಬೇಕು. ಅತಿ ಶೀಘ್ರದಲ್ಲಿ ಬರೆಯಿರಿ. ನೆನಪಿಡಿ, ನನ್ನ ಆದರ್ಶ ವ್ಯಕ್ತಿಗೆ ಪತ್ರ. ಇದೊಂದು ಉತ್ತಮ ಅವಕಾಶ, ಸದುಪಯೋಗಪಡಿಸಿಕೊಳ್ಳಿ. ನಮಸ್ಕಾರ.